ಉಡುಪಿಯ ನೇಜಾರಿನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಕೊಲೆಗೀಡಾದ ಅಫ್ವಾನ್ ಬೆಂಗಳೂರು ಏರ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದು ಕಳೆದ ರಾತ್ರಿ ರಜೆಯಲ್ಲಿ ಉಡುಪಿಗೆ ಬಂದಿದ್ದು ಒಬ್ಬರ ಮೇಲೆ ದ್ವೇಷ ಸಾಕ್ಷ್ಯ ನಾಶ ಮಾಡಲು ಉಳಿದ ಮೂವರ ಕೊಲೆಗೈದಿದ್ದಾನೆ ಆರೋಪಿ ಎನ್ನಲಾಗ್ತಿದೆ. ಲಾಜಿಸ್ಟಿಕ್ಸ್ ಸಂಸ್ಥೆಯಲ್ಲಿ ಐನಾಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಸಿಮ್ ಉಡುಪಿಯಲ್ಲಿ 8ನೇ ತರಗತಿ ಓದುತ್ತಿದ್ದು ಓರ್ವ ಪುತ್ರ ಇಂಡಿಗೋ ಕಂಪನಿಯಲ್ಲಿ ಕೆಲಸದಲ್ಲಿದ್ದು ಗಂಡ ನೂರ್ ಅಹಮದ್ ಸೌದಿಯಲ್ಲಿ ಕೆಲಸದಲ್ಲಿದ್ದರು ಕಂಡುಬಂದಿದೆ. ಘಟನೆ ನಡೆದ ಮನೆಯಲ್ಲಿ ಎಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಎಸ್ಐ ಸಮ್ಮುಖದಲ್ಲಿ ಪೊಲೀಸರಿಂದ ಮಹಜರು ಪ್ರಕ್ರಿಯೆ ನಡೆದಿದ್ದು ಮಣಿಪಾಲ ಕೆಎಂಸಿಯಲ್ಲಿ ಕಳೆದ ರಾತ್ರಿ ಶವಗಳ ಮರಣೋತ್ತರ ಪರೀಕ್ಷೆ ನಡೆದಿದೆ. ಇಂದು ಬೆಳಗ್ಗೆ ಸುಮಾರಿಗೆ ಜಾಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕೋಡಿಬೇಂಗ್ರೆ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನಡೆದಿದ್ದು ನಗರದ ವಿವಿಧ ಮಸೀದಿಗಳಲ್ಲಿ 4 ಶವಗಳ ಪ್ರತ್ಯೇಕ ವಿಧಿವಿಧಾನ ನಡೆದಿದೆ. ಒಂದೇ ಮಸೀದಿಯಲ್ಲಿ ವಿಧಿವಿಧಾನ ಏರ್ಪಡಿಸಲು ಕಷ್ಟ, ಹಾಗಾಗಿ ಉಡುಪಿ ನಗರದ 2 ಮಸೀದಿಗಳಲ್ಲಿ 4 ಶವಗಳ ಪ್ರತ್ಯೇಕ ವಿಧಿವಿಧಾನ ಇಂದ್ರಾಳಿ ಮಸೀದಿ ಹಾಗೂ ಜಾಮಿಯಾ ಮಸೀದಿಯಲ್ಲಿ ನಡೆದಿದ್ದು ಕಲ್ಪನಾ ಸಮೀಪದ ಸ್ಮಶಾನದಲ್ಲಿ ಮೃತದೇಹಕ್ಕೆ ಅಂತಿಮ ಸ್ನಾನ ನಡೆದಿದೆ.